ನಮಸ್ತೆ ಎಲ್ರಿಗೂ. ನನ್ನ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ತುಂಬ ಫೇಮಸ್ ಅಕ್ಕಿ ರೊಟ್ಟಿಯನ್ನು ಹೂವಿನ ಥರ ಮೆದುವಾಗಿ ಹಾಗೆಯೇ ಪದ್ರವಾಗಿ ಯಾವ ಥರ ಮಾಡ್ಬೋದು ತುಂಬಾ ಸುಲಭವಾಗಿ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಾನೊಂದು ಕೆಲವು ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಅಡುಗೆ ಬರದವರು ಕೂಡ ಅಕ್ಕಿ ರೊಟ್ಟಿಯನ್ನು ಸುಲಭವಾಗಿ ಮಾಡ್ಬೋದು. ರೆಸಿಪಿ ನೋಡಿ ಒಂದ್ಸರಿ ಮರೆಯದೆ ಟ್ರೈ ಮಾಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿಯನ್ನು ತುಂಬಾ ಮೆದುವಾಗಿ ತುಂಬಾ ಪರ್ಫೆಕ್ಟಾಗಿ ಯಾವ ಥರ ಮಾಡೋದು ಅನ್ನೋದರ ಎಲ್ಲ ಸೀಕ್ರೆಟ್ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೆದುವಾಗಿರುವಂಥ ಅಕ್ಕಿ ರೊಟ್ಟಿಯನ್ನು ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಚೂರು ಬಿಸಿ ಮಾಡಿಬಿಟ್ಟು ನಾವು ಎಷ್ಟು ರೈಸ್ ತಗೊಂಡಿದ್ದೀವಿ ಅಷ್ಟೇ ನೀರನ್ನು ಹಾಕೋಬೇಕು. 1 ಕಪ್ಪಷ್ಟು ರೈಸಿಗೆ 1 ಕಪ್ಪಷ್ಟು ನೀರನ್ನು ಹಾಕೊತಾ ಇದ್ದೇನೆ. ಅಂದರೆ ರೈಸ್ ಹಿಟ್ಟು ಅಕ್ಕಿ ಹಿಟ್ಟಿಗೆ 1 ಕಪ್ಪಷ್ಟು ನೀರನ್ನು ಹಾಕೊತಾ ಇದ್ದೇನೆ. ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟ್ ಆಗಲಿಕ್ಕೆ ಮೆತ್ತಗೆ ಬರಲಿಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ. ಅದು ಏನು ಅಂತಂದರೆ ಮೈದಾ ಹಿಟ್ಟು. ಜಸ್ಟ್ ಒಂದೇ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೋಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನೀರು ತಣ್ಣಗಿರುತ್ತಲ್ವ ಆವಾಗಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಉಂಡೆ ಉಂಡೆ ಆಗುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೈದಾ ಹಿಟ್ಟನ್ನು ಹಾಕೊಳ್ಳೋದ್ರಿಂದ ನಮಗೆ ಅಕ್ಕಿ ರೊಟ್ಟಿಯನ್ನು ತಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ಮೆತ್ತಗೂ ಬರುತ್ತೆ, ಚೆನ್ನಾಗಿ ಬರುತ್ತೆ. ಹಾಗೆಯೇ ಮೆತ್ತಗಾಗಲಿಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕ್ತಾ ಇದ್ದೀನಿ. ಅದೇನು ಅಂತಂದರೆ 1 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲ್. ಅಡುಗೆ ಮಾಡುವಂಥ ಕೋಕೋನಟ್ ಆಯಿಲ್. ನೀವು ಕೋಕೋನಟ್ ಆಯಿಲ್ ಇಲ್ಲದಿದ್ದರೆ ಯಾವ ಅಡುಗೆ ಏನಿದೆ ಅದನ್ನ ಯೂಸ್ ಮಾಡ್ಬೋದು. ಇದರಿಂದ ಕೂಡ ಅಕ್ಕಿ ಹಿಟ್ಟು ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ನಾನು ಕಲ್ಲುಪ್ಪನ್ನು ಯೂಸ್ ಮಾಡ್ತಾ ಇದ್ದೇನೆ, ನೀವು ಪುಡಿ ಉಪ್ಪು ಬೇಕಾದರೂ ಯೂಸ್ ಮಾಡ್ಬೋದು. ನೀರು ಕುದೀಲಿ. ನೋಡಿ, ನೀರು ಕುದೀತಾ ಇದೆ. ಇವಾಗ ಇದಕ್ಕೆ ರೈಸ್ ಅಂದರೆ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ. ಹಾಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಈ ಹಿಟ್ಟು ಒದ್ದೆ ಆದ ನಂತರ, ಮಿಕ್ಸ್ ಆದ ನಂತರ ಕರೆಕ್ಟಾಗಿ ಇವಾಗ ಇದನ್ನ ಮುಚ್ಚಿಡಬೇಕು. ಮುಚ್ಚಿಟ್ಬಿಟ್ಟು ಉರಿಯನ್ನು ಕಮ್ಮಿ ಇಟ್ಬಿಟ್ಟು ಒಂದು 2 ನಿಮಿಷ ಈ ಮಾಯಿಶ್ಚರಲ್ಲಿ ಅಥವಾ ಈ ಸ್ಟೀಮಲ್ಲಿ ಬೇಯಲಿಕ್ಕೆ ಬಿಡಬೇಕು. 2 ನಿಮಿಷ ಆಗಿದೆ, ಚೆನ್ನಾಗಿ ಮಾಯಿಶ್ಚರ್ ಬಂದಿದೆ ಇದರ ಮೇಲೆ. ಇಷ್ಟು ಸಾಕು. ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಒಂಚೂರು ಇದು ತಣ್ಣಗಾಗಲಿ. ಈಗ ಇದನ್ನ ಒಂದು ಪಾತ್ರೆಗೆ ಹಾಕೊತಾ ಇದ್ದೇನೆ. ಸ್ವಲ್ಪ ಬಿಸಿ ಇರುವಾಗಲೇ ಒಂಚೂರು ತಣ್ಣೀರನ್ನು ಈ ಥರ ಸ್ಪ್ರಿಂಕಲ್ ಮಾಡಿಕೊಂಡು ಒದ್ದೆ ಕೈಯಲ್ಲಿ ನೀಟಾಗಿ ನಾಟ್ಕೋಬೇಕು. ಹಾಗಂತ ನೀವು ತುಂಬ ಬಿಸಿ ಇರುವಾಗ ಕೈ ಹಾಕೋಕ್ಕೆ ಹೋಗಬೇಡಿ. ಈ ಥರ ಮೆತ್ತಗಾಗಬೇಕು ನೋಡಿ. ನೋಡಿ, ನೀಟಾಗಿ ನಾದ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಈ ಥರ ತುಂಬ ಮೆತ್ತಗಾಗಬೇಕು ಹಿಟ್ಟು. ನೋಡ್ತಾ ಇದ್ದೀರಲ್ವ, ಹೀಗೆ. ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡು ನೀಟಾಗಿ ಕೈಯಲ್ಲಿ ಮತ್ತೆ ತುಂಬಾ ಚೆನ್ನಾಗಿ ಪ್ರೆಸ್ ಮಾಡಿನೇ ನಾವು ಉಂಡೆ ಮಾಡ್ಕೋಬೇಕು. ನೋಡಿ, ಹೀಗೆ ಎಲ್ಲೂ ಕ್ರ್ಯಾಕ್ಸ್ ಇಲ್ಲದಾಗೆ ನೀಟಾಗಿ ಗುಂಡಗೆ ನೋಡಿ ಈ ಥರ ಉಂಡೆ ಮಾಡ್ಕೋಬೇಕು. ಒಂದ್ಸರಿ ಎಲ್ಲ ಉಂಡೆನ ನೀಟಾಗಿ ಮಾಡಿಟ್ಕೊಳ್ಳಿ. ಅದಾದ ನಂತರನೇ ನಾವು ರೊಟ್ಟಿನ ಮಾಡ್ಕೋಬೋದು. ಯಾಕಂತಂದರೆ ಗಟ್ಟಿಯಾದ ನಂತರ ನಮಗೆ ಉಂಡೆ ಮಾಡೋಕ್ಕೂ ಬರಲ್ಲ, ಆಮೇಲೆ ಅದು ಸರಿಯಾಗಿ ಬರಲ್ಲ. ಈಗ ಸ್ವಲ್ಪ ಒಣ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾವು ಇದನ್ನ ರೊಟ್ಟಿಯನ್ನು ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆಯಿಂದ ಕೂಡ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೋಬೇಕು. ಈ ಥರ ಒಣ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ನಾವಿದನ್ನ ಲಟ್ಟಿಸ್ಕೋಬೇಕು. ಎಷ್ಟು ದೊಡ್ಡದು ಲಟ್ಟಿಸ್ಕೊಳ್ಳೋಕ್ಕಾಗುತ್ತೆ ನೋಡಿಕೊಂಡು ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ. ನಿಮಗೆ ಇದು ಶೇಪ್ ಸರಿಯಾಗಿ ಬಂದಿಲ್ಲ, ತುಂಬ ರೌಂಡಾಗಿ ಬೇಕು ಅಂತಂದರೆ ಯಾವುದಾದ್ರೂ ಒಂದು ಬುತ್ತಿ ಅಥವಾ ಏನಾದರೂ ಇರುತ್ತಲ್ವ, ಅದರಿಂದ ಈ ಥರ ಪ್ರೆಸ್ ಮಾಡಿ ಸೈಡ್ ಇದನ್ನು ತೆಗೆದ್ಬಿಡ್ಬೋದು ನಾವು. ನೋಡಿ, ಈ ಥರ. ಇವಾಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಅಂತ. ಇದನ್ನ ಕಾಯಿಸ್ಕೊಳ್ಳೋದಷ್ಟೇ ಬಾಕಿ. ನೋಡಿ,
ಎಲ್ಲದನ್ನು ರೊಟ್ಟಿನ ನಾನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಕಾಯಿಸ್ಕೊಳ್ಳೋಣ. ಈಗ ಒಂದು ತವನ ಅಂದರೆ ಕಾವಲಿಯನ್ನು ಸ್ಟವ್ ಮೇಲೆ ಇಟ್ಟು ಒಂಚೂರು ಬಿಸಿಯಾದ ನಂತರ ಜಸ್ಟ್ ಒಂದ್ಸರಿ ಬೇಕಾದರೆ ಒಂಚೂರು ಎಣ್ಣೆನ ಸವರಿ ಬಿಡ್ಬೋದು ಅಷ್ಟೇ. ಇದಕ್ಕೆ ನಾವು ಜಾಸ್ತಿ ಆಯಿಲ್ ಹಾಕೊಳ್ಳಲ್ಲ ರೊಟ್ಟಿ ಮಾಡುವಾಗ. ಕಾವಲಿ ಹದ ಆಗಲಿಕ್ಕೆ ಅಷ್ಟೇ. ಕಾದ ನಂತರ ಅಕ್ಕಿ ರೊಟ್ಟಿಯನ್ನು ಈ ಥರ ಹಾಕೋಬೇಕು. ಒಂದು ಸೈಡ್ ಚೂರು ಕಾದ ನಂತರ ಇದನ್ನು ನಾವು ಮಗುಚಿ ಹಾಕಿ ಕಾಯಿಸ್ಕೋಬೇಕು. ಈಗ ನೀವೊಂಚೂರು ಇದನ್ನ ಎಜ್ಜಿಂದ ಅಂದರೆ ಸೈಡಿಂದ ಪ್ರೆಸ್ ಮಾಡಿದರೆ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ. ನೀಟಾಗಿ ಎರಡೂ ಕಡೆನೂ ಕಾಯಿಸ್ಕೊಳ್ಳಿ. ಇಷ್ಟೇ. ಕಾದ ನಂತರ ನಾವು ತೆಗೆದು ಬಿಡ್ಬೋದು. ಮತ್ತು ತುಂಬ ಜಾಸ್ತಿ ನಾವು ಕಾಯಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ಜಾಸ್ತಿ ಕಾಯಿಸ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ತುಂಬ ಗಟ್ಟಿ ಆಗುತ್ತೆ, ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿ ಅಂತ ಅನಿಸಲ್ಲ. ಇಷ್ಟು ಕಾದರೆ ಪರ್ಫೆಕ್ಟಾಗಿ ರೊಟ್ಟಿ ರೆಡಿ ಆಗುತ್ತೆ. ಮೆದುವಾಗಿರುವಂತಹ ಪದರವಾಗಿರುವಂತಹ ಅಕ್ಕಿ ರೊಟ್ಟಿಯನ್ನು ತುಂಬಾ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೇನೆ. ಎಷ್ಟು ಪದರವಾಗಿ ಮತ್ತು ಎಷ್ಟು ಮೆತ್ತಗೆ ಬಂದಿದೆ ನೋಡಿ. ಕೆಂಪು ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.